ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಆದರೆ ಇದಕ್ಕೆಲ್ಲ ಸಮಯದ ಅಭಾವ ಕೂಡ ಇದೆ ಅಂತ ಹೇಳುವಂಥದ್ದು ನನ್ನ ಗಮನದಲ್ಲಿದೆ. ಆದರೆ ಜಮೀರ್ ಅಹಮದ್ ಕುಟುಂಬವು ನಮ್ಮ ಉಳ್ಳಾಳ ದರ್ಗಾಕ್ಕೆ ಬಹಳ ವರ್ಷಗಳ ಒಂದು ಅನುಬಂಧ ಇದ್ದಂಥ ಒಂದು ಕುಟುಂಬ. ಇವರ ನ್ಯಾಷನಲ್ ಗ್ರೂಪ್ನ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಉಳ್ಳಾಳಕ್ಕೆ ಆಗಮಿಸಿ ಒಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು ಇವರ ಕುಟುಂಬದ ರೂಢಿ. ಅದೇ ಪ್ರಕಾರ ಅವರು ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯನ್ನು ಕೂಡ ಇಟ್ಟಿದ್ದಾರೆ. ಪ್ರೀತಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿದರೆ, ಉಳ್ಳಾಳ ಜುಮ್ಮಾ ಮಸ್ಜಿದ್ ದರ್ಗಾ ಸಮಿತಿಯವರು ಯಾವತ್ತೂ ರಶೀದಿ ಪುಸ್ತಕ ಹಿಡ್ಕೊಂಡು ಹೋಗಿ ಧನಸಹಾಯ ಕಲೆಕ್ಷನ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ರೂಢಿ ಇಲ್ಲ. ಆದರೆ ಆಂಗ್ಲ ಮಾಧ್ಯಮ ಶಾಲೆ ಮಾಡುವಾಗ ಮರ್ಹೂಮ್ ಇಬ್ರಾಹಿಂ ಹಾಜಿಯವರು ನಾವೊಂದು ಸುಸಜ್ಜಿತ ಕಟ್ಟಡ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟುಕೊಂಡಾಗ ಪ್ರಥಮವಾಗಿ ನಮ್ಮ ಆ ಶಾಲಾ ಕೊಠಡಿಗೆ ಒಂದು ಕೊಠಡಿಯನ್ನು ಒದಗಿಸಿಕೊಟ್ಟಂಥ ಕುಟುಂಬ ನಮ್ಮದು ಜಮೀರ್ ಅಹಮದ್ ಅವರದು. ಅದೇ ರೀತಿ ಅನೇಕರು ಕೊಟ್ಟಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರು ಕನಚೂರು ಮೋಹನ್ರವರು ಕೂಡ ಒಂದು ಕೊಠಡಿ ಕೊಟ್ಟಿದ್ದಾರೆ. ಹಲವಾರು ಮಂದಿ ಕೊಟ್ಟಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅಲ್ಲಿವರೆಗೆ ನಮ್ಮೊಂದಿಗೆ ಅವರು ಪ್ರೀತಿ ವಿಶ್ವಾಸ ಇಟ್ಕೊಂಡಂಥವರು. ಈ ಬಾರಿ ಚುನಾವಣೆಗೆ ಅವರ ಮೊದಲಿನ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಂಡಾಗ ಬಹಳ ತೊಂದರೆಯನ್ನು ನೀಡಬೇಕು ಅಂತ ಹೇಳುವಂಥ ಒಂದು ಸಮುದಾಯ, ಒಂದು ವರ್ಗ ಬಹಳಷ್ಟು ಕೆಲಸ ಮಾಡಿದಾಗ ನಾವೆಲ್ಲ ಸ್ವಲ್ಪ ಹೆದರಿದೆವು. ಆದರೆ ಅವರ ಒಂದು ಜನಪರ ಸೇವೆ, ಬಡವರಿರುವಂಥ ಪ್ರೀತಿ, ಅದೇ ರೀತಿ ನಮ್ಮ ಸೈಯದ್ ಮದನಿ ಅವರ ಒಂದು ಅನುಗ್ರಹ, ಅಲ್ಲಾಹನ ಒಂದು ಅನುಗ್ರಹದಿಂದ ಅವರು ನುಡಿದಂತೆ, ಅವರು ಸವಾಲು ಹಾಕಿದಂತೆ ವಿಜಯಿಗೊಳಿಸಲಿಕ್ಕೆ ಅಲ್ಲಾಹನು ಶಕ್ತನಾಗಿದ್ದಾನೆ. ನಾವು ಕೂಡ ನಮ್ಮ ದವ್ವಾ ಕಾಲೇಜು, ಹಿಫಿಲ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಹಾಕಿಕೊಂಡು ಜಮೀರ್ ಅಹಮದ್ ಅವರಿಗೆ ಸಂಜೆ ಹೊತ್ತು ಫ್ಲೈಟಲ್ಲಿ ಬಂದು ನೈಟ್ 12 ಗಂಟೆ ಫ್ಲೈಟಿಗೆ ಹೋಗ್ಬೋದು ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ. ಆದರೆ ಅವರು ಕೆಲಸದ ಒತ್ತಡದಿಂದಾಗಿ ಬರಲಿಕ್ಕಾಗದೆ ನೀವೇ ಪ್ರಾರ್ಥನೆ ಮಾಡಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಪ್ರಾರ್ಥನೆಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಅಂತ ಹೇಳುವ ಮಾತನ್ನು ತಮ್ಮೆಲ್ಲರ ಮುಂದೆ ಹೇಳುತ್ತಾ, ಯಾಕೆಂತ ಹೇಳಿದರೆ ಊರಿನಲ್ಲಿರುವಂಥ ಹಲವಾರು ಮಂದಿಗೆ ಸೈಯದ್ ಮದನಿಯವರ ಆ ಕರಾಮತ್ತು, ಆ ನಿಯತ್ತಿನ ಬಗ್ಗೆ ಎಷ್ಟು ಗೌರವ ಇದೆಯಾ, ಅದಕ್ಕಿಂತ 100 ಪಟ್ಟು ನಮ್ಮ ಊರು ಬಿಟ್ಟು ಹೊರಗಿನಿಂದ ಇರುವಂಥ ಎಲ್ಲ ಜನರಿಗೆ ಇರುವಂಥ ಒಂದು ಮಾತಿಗಾಗಿ ನಾನು ಆ ಮಾತನ್ನು ಹೇಳಿದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಬಾರಿ ನಾವು ಹೆಣ್ಣು ಮಕ್ಕಳ ಕಾಲೇಜನ್ನು ಕಟ್ಟಲಿಕ್ಕೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಾರಂಭ ಆದಾಗ ಜಮೀರ್ ಸಾಹೇಬ್ರೆ, ನೀವು ನಿಮ್ಮ ಕುಟುಂಬದವರು ಪ್ರೈಮರಿಗೆ ರೂಮ್ ಕೊಟ್ಟಿದ್ದಾರೆ, ಈ ಬಾರಿ ನೀವೊಂದು ಫ್ಲೋರನ್ನು ಕೊಡಬೇಕು ಎಂದು ನಾನು ವಿನಂತಿ ಮಾಡಿದೆ. ಆವಾಗ ಹೇಳಿದ ಮಾತು, ಅದು ನಿಮ್ಮದಲ್ಲ ಸೈಯದ್ ಮದನಿಯವರದು, ಅದು ನಮ್ಮದು. ನನ್ನ ವಿಷಯ ಬಿಡಿ, ಸರ್ಕಾರದಿಂದ ಸಿಗುವಂಥ ಅಮೌಂಟ್ ಕಾಸನ್ನು ನೀವು ತೆಗೀರಿ, ಒಂದು 2 ಕೋಟಿ ರೂಪಾಯಿಗೆ ನೀವು ಬೇಡಿಕೆ ಇಡಿ ಅಂತ ಹೇಳುವಂಥ ಮಾತು ಹೇಳಿದ ಪ್ರಕಾರ ಮಾನ್ಯ ನಮ್ಮ UT ಖಾದರ್ ಸಾಹೇಬರ ಒಂದು ಶಿಫಾರಸಿನ ಮೇರೆಗೆ ಸಿದ್ದರಾಮಯ್ಯ ಸಾಹೇಬರನ್ನು ನಾವು 3 ಸಾರಿ ಭೇಟಿ ಮಾಡಿದರೂ ನಮಗೆ ಅದಕ್ಕೆ ಒಂದು ಭರಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ಇದೇ ಮಾತು ಕೊಟ್ಟಂಥ ಜಮೀರ್ ಅಹಮದ್ ಖಾನ್ರವರು ಬಂದು ಆ ಮಾತನ್ನು ಉಳಿಸಿಕೊಟ್ಟು 2 ಕೋಟಿ ರೂಪಾಯಿನ ನಮಗೆ ಭರಿಸಿಕೊಡುವಲ್ಲಿ ಜಮೀರ್ ಖಾನ್ ಮತ್ತು ನಮ್ಮ UT ಖಾದರ್ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಇಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದರೆ, ಅಲ್ಲಾಹನ ವಿಧಿ ಆ ರೀತಿ ಇದೆ. ಸಿದ್ದರಾಮಯ್ಯ ಅವರು ಮಂಜೂರು ಮಾಡಿದಂಥ 2 ಕೋಟಿ ರೂಪಾಯಿ ಅದು ಏನಾಗಿದೆ ಅಂತ ಹೇಳಿದರೆ, ಈಗ ತಮ್ಮ ಮೈನಾರಿಟಿ ಇಲಾಖೆಗೆ ಬಂದು ತಮ್ಮ ಇಲಾಖೆಯಲ್ಲಿ ಇದೆ ಆ ಒಂದು ವ್ಯವಸ್ಥೆಯನ್ನು ತಮ್ಮ ಮಾತಿನಂತೆ ತಮಗೆ ಇದನ್ನು ಬಿಡುಗಡೆ ಮಾಡಿ ಕೊಡಬೇಕಾಗಿ ನಾನು ತಮ್ಮಲ್ಲಿ ವಿಶೇಷವಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ತಮ್ಮ ಮಾತು
ನಾವು ಬಹಳಷ್ಟು ನಂಬಿಕೊಂಡಿದ್ದೇವೆ, ನಿಮ್ಮ ವಿಶ್ವಾಸ ನಮಗಿದೆ. ಇವತ್ತು ನಾವು ಇಲ್ಲಿ ತಾವು ಬಂದಾಗ ತಮ್ಮ ನೆನಪಿಗೋಸ್ಕರ ನಾವೊಂದು ಪಾಕಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಕಣಚೂರು ಮೋನು ಅವರು ಇರುವಾಗ ಗಂಜಿ ಕೇಂದ್ರಕ್ಕೆ ಅಂತೇಳಿ ಒಂದು ದೊಡ್ಡ ಹಾಲನ್ನು ಮಾಡಿಟ್ಟಿದ್ದಾರೆ. ನಮ್ಮ ಉರೂಸ್ ಕಾರ್ಯಕ್ರಮಕ್ಕೆ ಕೂಡ ಅದೇ ರೀತಿ ನಮಗೆ ಆಗಾಗ ನಾವು ಚಪ್ಪರ ಹಾಕುವಂಥ ಒಂದು ವ್ಯವಸ್ಥೆ 15-20 ಲಕ್ಷ ರೂಪಾಯಿ ನುಕ್ಸಾನಾಗುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಅದಕ್ಕಾಗಿ ನಾವು ಇವತ್ತು ತಮ್ಮ ದಿವ್ಯ ಹಸ್ತದಿಂದ ಒಂದು ಉತ್ತಮವಾದಂಥ ಒಂದು ಪಾಕಶಾಲೆ, ಅಂದರೆ ಅದರಲ್ಲಿ ಅಡಿಗೆ ತಯಾರಿಸಲಿಕ್ಕೆ, ಅದೇ ರೀತಿ ನಮಗೆ ಒಂದು ಭೋಜನದ ವ್ಯವಸ್ಥೆಯನ್ನು ಕೂಡ ಎಲ್ಲರಿಗೆ, ಅಂದರೆ ದಿವಸಕ್ಕೆ ನಮಗೆ ಇಲ್ಲಿ 2,500-3,000 ಜನ ಗಂಜಿ ಕೊಡುವಂಥ ವ್ಯವಸ್ಥೆ ನಮ್ಮ ಕಣಚೂರವರ ಕಾಲದಲ್ಲಿ ಪ್ರಾರಂಭ ಮಾಡಿಕೊಡಿದ್ದು ಇವತ್ತು ನಡೀತಾ ಇದೆ. ಆ ಒಂದು ಕಟ್ಟಡ ಕಟ್ಟಲಿಕ್ಕೆ ಕೂಡ ತಮ್ಮ ಇಲಾಖೆಯಿಂದ ಸಾಧ್ಯವಾದಲ್ಲಿ ನಮಗೆ ಒಂದು ಅನುದಾನವನ್ನು ಕೊಡಬೇಕು, ಅದರ ಶಂಕುಸ್ಥಾಪನೆಯನ್ನು ಕೂಡ ತಾವು ನೆರವೇರಿಸಿಕೊಡಬೇಕು ಅಂತೇಳಿ ಉಲ್ಲಾಲ ಜಮಾತಿನ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವು ನೆನೆಸಬಹುದು, ನಾನೇನೋ ಬಂದಿದ್ದೇನೆ, ಬೇಕಾದಷ್ಟು ಪತ್ರ ಟೈಪ್ ಮಾಡಿ ಇಟ್ಕೊಂಡು ನನ್ನ ಮುಂದೆ ಇಡ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಕೆಲಸವು ನಿಮ್ಮ ಇಲಾಖೆಯಲ್ಲೇ ನಮಗಾಗುವಂಥದ್ದು. ಮೈನಾರಿಟಿ ಕೂಡ ನೀವು, ಹಜ್ ಕೂಡ ನೀವು, ವಕ್ಫ್ ಕೂಡ ನೀವು. ಆದುದರಿಂದ ಎಲ್ಲವನ್ನು ನಿಮ್ಮನಿಂದಲೇ ನಾವು ಕೇಳಬೇಕಾದಂಥ ಒಂದು ಸಂದರ್ಭ ಬಂದೊದಗಿದೆ. ತಾವು ಮೈನಾರಿಟಿಯ ಮೇಲೆ, ನಮ್ಮ ಮುಸಲ್ಮಾನರ ಮೇಲೆ ಎಷ್ಟೊಂದು ಕಾಳಜಿಯಲ್ಲಿ ನೀವು ಇದ್ದೀರಿ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆ ಜನರಿಗೆ ಒಂದು ತಿಳಿದಂಥ ವಿಚಾರ. ಆದ್ದರಿಂದ ತಾವು ಈ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಕೇಳಿ, ನಮ್ಮ ಉಲ್ಲಾಳ ದರ್ಗಾ ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ಹೇಳುವಂಥದ್ದಲ್ಲ, ಎಲ್ಲ ಪುಸ್ತಕಗಳು, ಅಕೌಂಟ್ ಪುಸ್ತಕಗಳು ತೆರೆದ ಟೇಬಲ್ ಮೇಲೆ ಇಡುವಂಥ ನಮ್ಮ ಪದ್ಧತಿ ಅದು ಹಿಂದಿನಿಂದಲೂ ಬಂದದ್ದು. ಅಲ್ಮೇಲದಿಂದ ತೆಗೆದುಕೊಡುವಂಥ ಪದ್ಧತಿ ಇಲ್ಲ. ಆದರೆ ಈಗ ಕೆಲವು ದಿನಗಳಿಂದ ನಮ್ಮೊಳಗಿನ ಕೆಲವು ಘರ್ಷಣೆಯಿಂದಾಗಿ ನಮ್ಮಲ್ಲಿ ಒಂದು ಆಡಿಟ್ ಆಗಿ 1,47 ಲಕ್ಷ ರೂಪಾಯಿ ನಾವು ಪಾವತಿಸಬೇಕು ಅಂತ ಹೇಳುವಂಥ ಒಂದು ಡಿಮಾಂಡನ್ನು ವಕ್ಫ್ ಬೋರ್ಡ್ನವರು ಇಟ್ಟಿದ್ದಾರೆ. ಈ ಡಿಮಾಂಡಿಗೆ ಮಾನ್ಯ ಮರ್ಹೂಮ್ ಅಜೀಜ್ ಸೇಠ್ರವರು ಮೊದಲಿಂದಲೇ ನಮಗೆ ಒಂದು ವಿನಾಯಿತಿ ನೀಡಿ ನಾವು ಸೆಸ್ ಕೊಡುವ ಅಗತ್ಯ ಇಲ್ಲ ಅಂತ ಹೇಳುವಂಥ ಒಂದು ಸರ್ಕಾರಿ ಆದೇಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ತನ್ವೀರ್ ಸೇಠ್ರವರೆಲ್ಲ ಕಳೆದ ಸಾರಿ ಇದ್ದಾಗ ಇಲ್ಲ ನಿಮಗೆ ಬರುವುದಿಲ್ಲ, ನೀವು ಕಡಬೇಕು ಅಂತ ಹೇಳುವಂಥ ಪ್ರಸ್ತಾವನೆ ತಂದು ನಾವು ಇವತ್ತು ಬೆಂಗಳೂರಿಗೆ ಅಲೆದಾಡುವಂಥ ಪರಿಸ್ಥಿತಿ ಬಂದಿದೆ. ಆ ಬಗ್ಗೆ ನಾವು ಅಪೀಲ್ ಕೂಡ ಹಾಕಿದ್ದೇವೆ. ದಯವಿಟ್ಟು ನಮಗೆ ಆ ಸೆಸ್ಸನ್ನು ಮನ್ನಾ ಮಾಡಿದಂಥ ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅಥವಾ ಅದು ಕಷ್ಟ ಸಾಧ್ಯವಾದರೆ 0.5%, 0.3% ಏನೋ ನಿಯಮಕ್ಕೆ ಬೇಕಾಗಿ ಮಾಡಿಕೊಡಬೇಕು ಅಂತೇಳಿ ಆ ಒಂದು ಮನವಿಯನ್ನು ಕೂಡ ತಮ್ಮ ಮುಂದೆ ಸಲ್ಲಿಸ್ತಾ ಇದ್ದೇನೆ. ಇನ್ನು 2-3 ಇದೆ, ಎಲ್ಲ ಹೇಳಿದರೆ ಇವರಿಗೆಲ್ಲ ಇದಾಗಬಹುದು. ಹೇಳೋದು ಬೇಕಾಗಿಲ್ಲ, ಇಲ್ಲಿ ಕೇಳಿ ಒಂದು ನಿಮಿಷ. ಈಗ ಎಲ್ಲ ಹೇಳೋದು ಬೇಡ. ನನ್ನ ಮುಂಚೆ ನಾನು ಯಾವಾಗ ಮಂತ್ರಿ ಸ್ಥಾನ ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ ತಗೊಂಡೆ, ಖಾದರ್ ಅವರು ನಾವು ಜೊತೆಯಲ್ಲೇ ತೊಗೊಂಡಿದ್ದು, ಪ್ರಮಾಣ ವಚನ ಜೊತೆಲೇ ಸ್ವೀಕಾರ ಮಾಡೋದು. ಅವಾಗ ಫಸ್ಟ್ ಆದಮೇಲೆ ಅವ್ರು ನನ್ನ ವಿಶ್ ಮಾಡಿದ್ರು, ನಾನು ಅವ್ರು ವಿಶ್ ಮಾಡಿದೆ. ಅವ್ರು ವಿಶ್ ಮಾಡಿದ ತಕ್ಷಣ ಒಂದೇ ಹೇಳಿದ್ದು, ಸರ್ ನೀವು ಬಂದರೆ ನಾನು ಬಂದಂಗೆ ನಮ್ಮ ಉಲ್ಲಾಲ ದರ್ಗಾದು ಭಾಳ ಸಮಸ್ಯೆ ಇದೆ, ಬಗೆಹರಿಸ್ಕೊಳ್ಬೇಕಂತ ಖಾದರ್ ಅವ್ರು ಹೇಳಿದ್ದಾರೆ. ನನಗೆ ಡೈರೆಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ ನನಗೆ. ಈ ಕೆಲಸ ನಿಮ್ದಿಲ್ಲ ನಂದಿಲ್ಲ, ಈ ಸಮಾಜದ ಕೆಲಸ, ನನ್ನ ಕರ್ತವ್ಯ, ನನ್ನ ಧರ್ಮ, ಅದ್ರ ಜೊತೆ ಖಾದರ್ ಅವ್ರದ್ದು ಕರ್ತವ್ಯ, ಖಾದರ್ ಅವ್ರ ಧರ್ಮ. ನಾವು ಇಬ್ಬರು ಸೇರಿ ನಿಮ್ಮ ಏನೇನು ಸಮಸ್ಯೆ ಇದೆ ಬಗೆಹರಿಸ್ಕೊಡೋದು ಜವಾಬ್ದಾರಿ ನಮ್ಮಿಬ್ರದು. ಬೆಂಗಳೂರವ್ರಿಗೂ ಬರೋದು ಬೇಕಾಗಿಲ್ಲ. ಬೆಂಗಳೂರು ಆವಾಗ ಖಾದರ್ ಅವ್ರು ಬರ್ತಾರೆ. ಖಾದರ್ ಅವ್ರ ಕೈ ಕಳಿಸ್ರೆ ನೀವು ಏನು ಹೇಳ್ತೀರಾ ಕೆಲಸ ಮಾಡ್ಕೊಳ್ಳಿ. ಇದು ಒಂದು ಲೆಟರ್ ಖಾದರ್ದು ಹಾಕಿ ಇಲ್ಲ, ಮೊನ್ನೆ ಬಂದರು ಖಾದರ್ದು ಲೆಟರ್ ಎಲ್ಲ ಕೊಟ್ಟಿದ್ದೀನಿ ನಾನು. ಮೊನ್ನೆ ಬಂದು ಯಾವುದೋ ಒಂದೇ ಮಧ್ಯದ 50 ಲಕ್ಷ ಕೊಟ್ಟಿದ್ದಾರೆ. ಮೊನ್ನೆ ಖಾದರ್ ಅವ್ರು ಕರ್ಕೊಂಡು ಬಂದಿದ್ರು. ಖಾದರ್ ಸಾಹೇಬ್ರದ್ದು ಒಂದು ಲೆಟರ್ ಹಾಕಿಬಿಟ್ರೆ ಇಲ್ಲ, ಖಾದರ್ ಲೆಟರ್ ಇಲ್ಲ ಇದರಲ್ಲಿ. ನಾನು ಎಷ್ಟು ಕೊಡ್ತೀನಿ, ಜಾಸ್ತಿನೇ ಕೊಡ್ತೀನಿ. 2 ಕೋಟಿ ಮಾಡ್ತೀನಿ. ಅವರು 2 ಕೋಟಿದ್ದು ನಾನೇ ಮಾಡ್ತೀನಿ. ಸ್ಯಾಂಕ್ಷನ್ ಆಗಿದೆ, ಸ್ಯಾಂಕ್ಷನ್ ಮಾಡಿದ್ದಾರೆ. ರಿಲೀಸ್ ಮಾಡಬೇಕಾಗಿದೆ. ಹಾಂ, ಇಫ್ತಿಖಾರ್ ಅದು 2 ಕೋಟಿ ನಾನು ಖಾದರ್ ಹೋಗಿ ಸ್ಯಾಂಕ್ಷನ್ ಮಾಡ್ತೀನಿ. ಅವ್ರು ಅಪ್ರೂವ್ ಮಾಡಿದ್ದು, ಪಾಪ CM ಮಾಡಿದ್ರು. ನಾವು ರಿಲೀಸ್ ಮಾಡಬೇಕಾಗಿಲ್ಲ. ಈಗ ನಾನೇ ಇದ್ದೀನಿ, ಇಲ್ಲ ನಾನು ಮಾಡ್ತೀನಿ. ಮಾತಾಡಿ ಇಲ್ಲೇ ಅನೌನ್ಸ್ ಮಾಡಿದೆ, ಅಲ್ಲಿ ಏನು ಮಾಡೋದು? ನಾನು ಮಾಡ್ತೀನಿ. ನಾನು ಖಾದರ್ ಅವ್ರ ಜೊತೆ ಮಾತಾಡಿ ಮಾಡ್ತೀನಿ. ಹಾಂ, ಹೇಳಿ ಬ್ರದರ್ ಮಾಧ್ಯಮದವರು. ಈಗ ನಮ್ಮ ಈ ವರ್ಷ ಒಂದು ನಿಮಿಷ ನಮ್ಮ ಈ ವರ್ಷ ಹಜ್ ಯಾತ್ರೆ, ಮೊದಲೇ ಫ್ಲೈಟ್ ಮಂಗಳೂರಿಂದ ಚಾಲನೆ ಆಗ್ತಾಯಿದೆ. ನಾಳೆ ಮಧ್ಯಾಹ್ನ 2:15 ಗಂಟೆಗೆ
ಆ ಇನಾಗ್ರೇಷನ್ ಕಾರ್ಯಕ್ರಮ ನಾನು ಬಂದಿದ್ದೆ. ಅದಕ್ಕಿಂತ ಮುಂದೆ ನಮ್ಮ ಯು ಟಿ ಖಾದರ್ ಅವರು, ನಮ್ಮ ಇಫ್ತೆಖಾರ್ ಅವರು, ಇಲ್ಲ ನೀವು ಹಂಗೆ ಒಂದು ದಿನ ಮುಂಚೆ ಬಂದು ಒಂದು 2-3 ಕಾರ್ಯಕ್ರಮ ಇದೆ, ಉಲ್ಲಾಲ್ ದರ್ಗಾದ ಒಂದೇನೋ ಮನವಿ ಇತ್ತು. ನಾನು ಇವತ್ತಿಲ್ಲ, ನಾನು ರಾಜಕೀಯದಿಂದ ಬರೋದು ಮುಂಚೆ 35 ವರ್ಷದಿಂದ ಯಾವಾಗ ನಾನು ಬರ್ತೀನಿ ಇಲ್ಲಿ ರಾಜಕೀಯ ಬರೋದು ಮುಂಚೆ, ನಾನು ರಾಜಕೀಯಕ್ಕೆ ಬಂದು ಒಂದು 20 ವರ್ಷ ಆಗಿರ್ಬೋದು. ಅದಕ್ಕಿಂತ 15 ವರ್ಷ ಮುಂಚೆ ನಾವು ನಮ್ಮ ಕುಟುಂಬ ಎಲ್ಲ ಇಲ್ಲಿ ಉಲ್ಲಾಲ್ ದರ್ಗಾಗೆ ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ನಾನು ಮಂಗಳೂರು ಬಂದರೆ ಉಲ್ಲಾಲ್ ದರ್ಗಾ ಭೇಟಿ ಇಲ್ಲಾಂದ್ರೆ ಭೇಟಿ ಮಾಡೇ ಆಶೀರ್ವಾದ ತೊಗೊಂಡೇ ಹೋಗೋದು ನಾನು, ಹೊಸದಾಗೇನಿಲ್ಲ. ಹಾಗಾಗಿ 3 ಕಾರ್ಯಕ್ರಮ ಇದರಿಂದ ಇವತ್ತು ನಾನು ಬಂದಿದ್ದೀನಿ. ನಾಳೆ ನಮ್ಮ ಫ್ಲೈಟ್ ನಮ್ಮ ಹಜ್ ಯಾತ್ರೆದು ನಾಳೆ ಮೊದಲೇ ಫ್ಲೈಟ್ ಮಂಗಳೂರಿಂದ ಹೋಗ್ತವೆ, ಆ ಚಾಲನೆ ಕೊಡೋಕ್ಕೆ ನಾವು ಬಂದಿದ್ದೀವಿ. ನಮ್ಮ ಲೇಡೀಸ್ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ನಾನೇ ಗುದ್ಲಿ ಪೂಜೆಗೆ ನಾನೇ ಬಂದಿದ್ದೆ. ಆವಾಗ ಮಾನ್ಯ ಮುಖ್ಯಮಂತ್ರಿ ನಾನು ಖಾದರ್ ಅವರು ಇಬ್ಬರು ಕರ್ಕೊಂಡೋಗಿ ಮಾನ್ಯ ಅಧ್ಯಕ್ಷರು ಬಂದಿದ್ದರು, ಅಧ್ಯಕ್ಷರನ್ನ ಕರ್ಕೊಂಡೋಗಿ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ರಿಲೀಸ್ ಆಗಲಿಲ್ಲ, ಎಲೆಕ್ಷನ್ ಬಂದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ರಿಲೀಸ್ ಆಗಲಿಲ್ಲ. ಈಗ ದೇವರು ನನಗೇನೆ ಆ ಮಂತ್ರಿ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಆ 2 ಕೋಟಿನ ನಾವು ರಿಲೀಸ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಮನವಿಗಳು ಕೊಟ್ಟಿದ್ದಾರೆ, ಉಲ್ಲಾಲ್ ದರ್ಗಾದ ಏನೇನು ಮನವಿ ಕೊಟ್ಟಿದ್ದಾರೆ, ನಾನು ಖಾದರ್ ಅವ್ರು ಕೂತ್ಕೊಂಡು ನಾವು ಅದು ರಿಲೀಸ್ ಮಾಡ್ತೀವಿ. ಆದರೆ ಶಿರೂರು ಸ್ವಾಮೀಜಿಯವರ ಒಂದು ಅಕಾಲಿಕ ನಿಧನದಿಂದಾಗಿ ಆ ಮಠಕ್ಕೆ ಅವರು ತೆರಳಿದ್ದಾರೆ. ಇದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ನಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಮಾತು ಮರೆತೆ, ಯು ಟಿ ಖಾದರ್ ಸಾಹೇಬರು ನಮಗೆ 1 ಎಕರೆ 20 ಗುಂಟೆ ಜಾಗ ಕರ್ನಾಟಕ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ, ವಿಶೇಷವಾಗಿ ಬೆಂಗಳೂರಲ್ಲಿ. ಬೆಂಗಳೂರಿನವರು ನಾವಿಲ್ಲಿ ಬಂದು ಬೆಂಗಳೂರಲ್ಲಿ ಏನಾದರೂ ಮಾಡಲಿಕ್ಕೆ ಬರುವಾಗ ಅಷ್ಟು ಸುಲಭ ಅಲ್ಲ. ನೀವು ಬೆಂಗಳೂರಿಗರಾಗಿ ಉಲ್ಲಾಳದವರು ಅಂತ ಹೇಳುವಂಥ ಮಾತಲ್ಲಿ ನಮಗೆ ಅದಕ್ಕೆ ಸಹಕಾರ ಏನು ಎಂತ ಮತ್ತೆ ಪ್ಲಾನ್ ಮಾಡುವ. ಉಲ್ಲಾಲ್ ಅವ್ರು ಹೃದಯದಲ್ಲಿ ಇರೋದು, ಇಲ್ಲಿ ನನ್ನ ತಮ್ಮ ಇದ್ದಾನೆ, ಖಾದರ್ ಇದ್ದಾನೆ, ಚಿಂತೆ ಮಾಡ್ತಾರೆ. ಒಂಚೂರು ಕ್ಯಾಮರಾ ತಿಂತಿಲ್ಲ. ವೇಟ್ ಸರ್ ಅಧ್ಯಕ್ಷರ ಸ್ವಲ್ಪ ಹಿಂದೆ ಬನ್ನಿ, ವೈಟಿಂದ ತೆಗೊಳ್ಳಿ ಅಮ್ಮ, ಸ್ವಲ್ಪ ವೈಟಿಂದ ತೆಗೊಳ್ಳಿ ಸ್ವಲ್ಪ. ನಾನು ಹೆಚ್ಚಾಗಿ ಮಾತಾಡಬಹುದಲ್ಲ. ನಮ್ಮ ಮನೆ ಅಧ್ಯಕ್ಷರು, ನನ್ನ ಆತ್ಮೀಯರು ಹಾಗೂ ನನ್ನ ತಮ್ಮನೇ ಅಂತ ಹೇಳ್ತಾರೆ, ನಿಮ್ಮ ಪಂಚಾಯತ್ ನಾಯಕ, ನಿಮ್ಮ ಮೇಲೆ ಆದಂಥ ಯು ಟಿ ಖಾದರ್ ಅವರಿದ್ಮೇಲೆ ನಂದೇನು ಇಲ್ಲಿ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆ ಥರ ವ್ಯಕ್ತಿಯ ಮಹಾನ್ ವ್ಯಕ್ತಿ ಅವರು. ಹಾಗಾಗಿ ನಾನು
ನಿಮಗೆಲ್ಲ ತಿಳಿದ ಹಾಗೆ ನಾವೊಂದು ಪಾಕಶಾಲೆ ಮಾಡಲಿಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದೆವು. ಇಲಾಖೆಯ ವತಿಯಿಂದ ನಮಗೆ ಒಂದು 35-40 ಲಕ್ಷ ಕೊಡಬೇಕು, ಇದಕ್ಕೆ 60 ಲಕ್ಷ ಖರ್ಚಿದೆ ಅಂತೇಳಿ ಮಾನ್ಯ ಸಚಿವರು ಆ ಬಗ್ಗೆ ನಮಗೇನು ಉತ್ತರ ಕೊಡದೆ ಸ್ವಂತ ನೆಲೆಯಲ್ಲಿ 10 ಲಕ್ಷ ರೂಪಾಯಿಯನ್ನ ಸ್ವಂತ ನೆಲೆಯಲ್ಲಿ ಅವರು ನಮಗೆ ನೀಡಲಿಕ್ಕೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದರ ಕೊಡ್ಲಿಕ್ಕೆ ಕೂಡ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಆದಷ್ಟು ಶೀಘ್ರ ಆಗಲಿಕ್ಕೆ ಇದನ್ನ ಮಾಡಿಕೊಡ್ಬೇಕು.